ತಮಿಳುನಾಡಿನ ಚೆನ್ನೈ ಹೊರವಲಯದಲ್ಲಿ ಇರುವ ಮಿಂಜೂರು ರೈಲ್ವೆ ಸ್ಟೇಷನ್ ರಾತ್ರಿ 11:30 ಪ್ಲಾಟ್ಫಾರ್ಮ್ ನಂಬರ್ 2ರಲ್ಲಿ ಒಂದು ದೊಡ್ಡ ಸುಟ್ಕೇಸು ಕಾಣಿಸಿಕೊಂಡಿದೆ. ಸಾಮಾನ್ಯವಾಗಿ ರಾತ್ರಿ 11 ನಂತರ ಕೊನೆಯ ಟ್ರೈನ್ ಹೋದ ನಂತರ ಮಿಂಜೂರು ರೈಲ್ವೆ ಸ್ಟೇಷನ್ ತಕ್ಕ ಮಟ್ಟಿಗೆ ಪ್ರಯಾಣಿಕರು ಓಡಾಡುವುದು ಕಡಿಮೆಯಾಗಿ ಹೋಗುತ್ತದೆ. ಹೌರಾ ಕೋಲ್ಕತ್ತಾ ಹೋಗಬೇಕಾಗಿದ್ದ ಕೊನೆಯ ಟ್ರೈನು ಪಾಸ್ ಆಗಿ ಹೋಗಿತ್ತು. ಅದರ ನಂತರ ಒಂದು ಸುಟ್ಕೇಸ್ ಪ್ಲಾಟ್ಫಾರ್ಮ್ 2ರಲ್ಲಿ ಅನಾಥವಾಗಿ ಬಿದ್ದಿತ್ತು. ಯಾರದ್ದೋ ಇರಬೇಕು ಅಂತ ಪ್ರಯಾಣಿಕರು ಅಷ್ಟು ಗಮನ ಕೊಡುವುದಿಲ್ಲ. ಯಾಕಂದ್ರೆ ಪ್ಲಾಟ್ಫಾರ್ಮ್ ನಲ್ಲಿ ಅಲ್ಲಿ ಇಲ್ಲಿ ಒಬ್ಬರು ಪ್ರಯಾಣಿಕರು ಓಡಾಡಿಕೊಂಡಿದ್ದಾರೆ. ಹೀಗಾಗಿ ಅದರಲ್ಲಿಯೇ ಯಾರದೊಬ್ಬರದು ಇರಬಹುದು ಅಂತ ಯಾರು ಕೂಡ ಆ ಸೂಟ್ ಕೇಸ್ ಬಗ್ಗೆ ಗಮನ ಕೊಡುವುದಿಲ್ಲ, ಮುಟ್ಟಲು ಕೂಡ ಹೋಗುವುದಿಲ್ಲ. ರಾತ್ರಿ 2 ಗಂಟೆ ಸುಮಾರು ಹೆಚ್ಚು ಕಡಿಮೆ ಅಲ್ಲಿ ಕೇವಲ 10 ರಿಂದ 15 ಪ್ರಯಾಣಿಕರು ಆ ಸ್ಟೇಷನ್ ನಲ್ಲಿ ಮಲಗಿಕೊಂಡಿರುವುದು ಕಂಡು ಬಂದಿದೆ. ಆಗಲೂ ಕೂಡ ಆ ಸೂಟ್ ಕೇಸ್ ಅನಾಥವಾಗಿಯೇ ಇತ್ತು. ಬೆಳಗ್ಗೆ 6 ನಂತರ ಮತ್ತೆ ಮಿಂಜೂರು ರೈಲ್ವೆ ಸ್ಟೇಷನ್ ಪ್ರಯಾಣಿಕರಿಂದ ತುಂಬಿ ತುಳುಕುತ್ತಿತ್ತು. ಆವಾಗಲೂ ಕೂಡ ಆ ಒಂದು ದೊಡ್ಡ ಸೂಟ್ ಕೇಸ್ ಅಲ್ಲಿಯೇ ಬಿದ್ದಿದ್ದು ಕಂಡು ಬಂದಿದೆ. ರಾತ್ರಿ 12ರ ಸುಮಾರಿಗೆ ತನ್ನ ಚಹಾ ಅಂಗಡಿಯನ್ನು ಮುಚ್ಚಿಕೊಂಡು ಹೋಗುತ್ತಿದ್ದ ಕಮಲೇಶ್ಗೆ ಈ ಸೂಟ್ ಕೇಸ್ ಕಂಡು ಬಂದಿತ್ತು. ಯಾಕಂದ್ರೆ ಅದು ಕೊಂಚ ದೊಡ್ಡದಾಗಿದ್ದ ಕಾರಣ ಹೆಚ್ಚು ಕಡಿಮೆ ಎಲ್ಲರ ಕಣ್ಣಿಗೆ ಕಾಣುವ ಹಾಗೆ ಕಾಣುತ್ತಿತ್ತು. ಯಾರದ್ದೋ ಇರಬಹುದು ಅಂತ ಕಮಲೇಶ್ ಕೂಡ ಅದರ ಬಗ್ಗೆ ಹೆಚ್ಚು ಗಮನ ಕೊಡುವುದಿಲ್ಲ. ಆದ್ರೆ ಬೆಳಿಗ್ಗೆ 6:30 ಕಮಲೇಶ್ ತನ್ನ ಟೀ ಅಂಗಡಿಯನ್ನ ಓಪನ್ ಮಾಡಲು ಬಂದಾಗ ಆ ಸೂಟ್ ಕೇಸ್ ಅಲ್ಲಿಯೇ ಇದ್ದುದನ್ನ ಕಂಡು ಕೊಂಚ ಮಟ್ಟಿಗೆ ವಿಚಲಿತನಾಗಿದ್ದಾನೆ. ಯಾವುದಕ್ಕೂ ಕಾದು ನೋಡೋಣ ಅಂತ ಸುಮ್ಮನಾಗಿದ್ದಾನೆ. ಅಷ್ಟರಲ್ಲಿ ಸುಮಾರು 7-8 ಟ್ರೈನುಗಳು ಹೋಗಾಗಿತ್ತು. ಹಾಗೂ ಅಲ್ಲಿದ್ದ ಮೊದಲ ಪ್ರಯಾಣಿಕರು ಕೂಡ ಅಲ್ಲಿ ಯಾರೂ ಕೂಡ ಕಾಣಿಸುತ್ತಿರಲಿಲ್ಲ. ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಕಮಲೇಶ್ ಮತ್ತೆ ಆ ಸೂಟ್ಕೇಸ್ ಅನ್ನ ಗಮನಿಸಿದ್ದಾನೆ. ಯಾಕೋ ಅವನಿಗೆ ಅನುಮಾನ ಬಂದಿದೆ. ನೇರವಾಗಿ ಸ್ಟೇಷನ್ ನಲ್ಲಿ ಇದ್ದ ರೈಲ್ವೆ ಪೊಲೀಸರಿಗೆ ಆ ಬ್ಯಾಗಿನ ಬಗ್ಗೆ ಹೇಳಿದ್ದಾನೆ. ರೈಲ್ವೆ ಪೊಲೀಸರು ಆ ಒಂದು ಬ್ಯಾಗ್ ಅನ್ನ ಗಮನವಿಟ್ಟು ನೋಡಿದ್ದಾರೆ. ಅವರಿಗೂ ಕೂಡ ಸಂಶಯ ಪ್ರಾರಂಭವಾಗಿದೆ. ಯಾಕಂದ್ರೆ ನಿನ್ನೆ ರಾತ್ರಿಯಿಂದ ಈ ಸೂಟ್ಕೇಸು ಇಲ್ಲೇ ಇದೆ ಅಂದ್ರೆ ಏನೋ ಅದರಲ್ಲಿ ರಹಸ್ಯ ಅಡಗಿರಬಹುದೆಂದು ಅವರಿಗೂ ಕೂಡ ಅನಿಸಿದೆ. ಯಾವುದಕ್ಕೂ ಆಂಟಿ ಬಾಂಬ್ ಸ್ಕ್ವಾಡ್ ಅನ್ನ ಕರೆಸಿ ಈ ಸೂಟ್ಕೇಸ್ ಅನ್ನ ತೋರಿಸಬೇಕೆಂದು ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಮುಂದೆ ಕೇವಲ 1 ಗಂಟೆಯಲ್ಲಿ ಚೆನ್ನೈನಲ್ಲಿ ಇದ್ದಂತಹ ಬಾಂಬ್ ಸ್ಕ್ವಾಡ್ ಅನ್ನ ಕರೆಸಿ ಅದರ ಬಗ್ಗೆ ವಿಚಾರಣೆ ಮಾಡಲು ಹೇಳಿದ್ದಾರೆ. ಅಲ್ಲಿಗೆ ಬಂದಂತಹ ಆಂಟಿ ಬಾಂಬ್ ಸ್ಕ್ವಾಡ್ ಸ್ಟೇಷನ್ ನಲ್ಲಿ ಕಂಡಂತಹ ಪ್ರಯಾಣಿಕರು ಕೊಂಚ ಆಶ್ಚರ್ಯಚಕಿತರಾಗಿದ್ದಾರೆ. ಹಾಗೂ ಒಂದು ಕಡೆ ಸೂಟ್ಕೇಸ್ ನಿಂದ ದೂರ ಸರಿದಿದ್ದಾರೆ. ಬಾಂಬ್ ಸ್ಕ್ವಾಡ್ ಈ ಒಂದು ಸೂಟ್ಕೇಸ್ ಅನ್ನ ಪರಿಶೀಲನೆ ಮಾಡಿದಾಗ ಅದರಲ್ಲಿ ಬಾಂಬ್ ಇಲ್ಲ ಅಂತ ದೃಢಪಡಿಸಿದ್ದಾರೆ. ಇಷ್ಟಾದ ನಂತರ ಆ ಸೂಟ್ಕೇಸ್ ಅನ್ನ ಅಲ್ಲಿಯೇ ಇಡಬಾರದು ಅಂತ ನಿರ್ಧಾರ ಮಾಡಿದ್ದಾರೆ. ಲೋಕಲ್ ಪೊಲೀಸ್ಗೆ ಇದರ ಬಗ್ಗೆ ಮಾಹಿತಿ ಕೊಟ್ಟು ಅವರನ್ನು ಕೂಡ ಕರೆಸಿದ್ದಾರೆ. ಮುಂದೆ ರೈಲ್ವೆ ಸ್ಟೇಷನ್ ಹಿಂಭಾಗಕ್ಕೆ ಆ ಸೂಟ್ಕೇಸ್ ಅನ್ನ ಎತ್ತುಕೊಂಡು ಹೋಗಬೇಕೆಂದು ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಆದ್ರೆ ಸಾಮಾನ್ಯವಾಗಿ ತೂಕವಿರುವಷ್ಟು ಆ ಸೂಟ್ಕೇಸ್ ಇರಲಿಲ್ಲ. ಬದಲಾಗಿ ಆ ಸೂಟ್ಕೇಸ್ ಕೊಂಚ ಭಾರವಾಗಿತ್ತು. ಆಗಲೇ ಪೊಲೀಸರಿಗೆ ಅನುಮಾನ ಹೆಚ್ಚಾಗಿ ಕಾಡಲು ಪ್ರಾರಂಭಿಸಿತ್ತು. ಹೀಗಾಗಿ ಯಾವುದಕ್ಕೂ ಫಾರೆನ್ಸಿಕ್ ಟೀಮ್ ಅನ್ನ ಕೂಡ ಕರೆಸಲು ನಿರ್ಧಾರ ಮಾಡಿದ್ದಾರೆ. ಮೆಲ್ಲಗೆ ಆ ಸೂಟ್ಕೇಸ್ ಅನ್ನ ತೆಗೆದು ನೋಡಿದಾಗ ಅಲ್ಲಿದ್ದ ಫಾರೆನ್ಸಿಕ್ ಟೀಮ್, ರೈಲ್ವೆ ಪೊಲೀಸರು, ಲೋಕಲ್ ಪೊಲೀಸರು ಅದನ್ನ ನೋಡಿ ಬೆಚ್ಚಿ ಬಿದ್ದಿದ್ದರು. ಹೌದು, ಕಾರಣ ಅದರಲ್ಲಿತ್ತು ಒಂದು ಹುಡುಗಿಯ ಶವ. ಈ ಒಂದು ಘಟನೆ ಇಡೀ ಮಿಂಜೂರು ಪೊಲೀಸ್ ಇಲಾಖೆಯನ್ನೇ ನಡಗಿಸಿಬಿಟ್ಟಿತ್ತು. ಆದ್ರೆ ಮುಂದೆ ಆಗಿದ್ದು ಇನ್ನೂ ಭಯಾನಕ ಸಂಗತಿ. ಸ್ನೇಹಿತರೆ, ಇದು ಒಂದು ಸತ್ಯ ಘಟನೆ. ನೀವು ಎಂದು ನೋಡಿರದ ಘಟನೆಯಾಗಿದೆ. ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ಈ ವಿಡಿಯೋನ ಈಗಲೇ ಲೈಕ್ ಕೂಡ ಮಾಡಿ. ಚೆನ್ನೈನ ಹೊರವಲಯದಲ್ಲಿ ಇರುವ ಮಿಂಜೂರು ರೈಲ್ವೆ ಸ್ಟೇಷನ್ ದಿನದ ಸಮಯದಲ್ಲಿ ತಕ್ಕ ಮಟ್ಟಿಗೆ ಬ್ಯುಸಿಯಾಗಿರುತ್ತದೆ. ಅದು 2024ನೇ ಇಸ್ವಿ ನವೆಂಬರ್ 2ನೇ ತಾರೀಕು ರಾತ್ರಿ ಚೆನ್ನೈನಿಂದ ಬಂದಂತಹ ಟ್ರೈನು ಕೋಲ್ಕತ್ತಾದ ಹೌರಾಗೆ ಹೋಗಬೇಕಾಗಿತ್ತು. ಆ ಟ್ರೈನ್ ಬರುವ ಸಮಯ 9:30. ಆ ಸಮಯದಲ್ಲಿ ರಾತ್ರಿ ರೈಲ್ವೆ ನಿಲ್ದಾಣ ತುಂಬಿ ತುಳುಕುತ್ತಿತ್ತು. ಹೆಚ್ಚಾಗಿ ಚೆನ್ನೈಗೆ ಬಂದಂತಹ ಕಾರ್ಮಿಕರು, ಕೋಲ್ಕತ್ತಾ ಹಾಗೂ ಈಶಾನ್ಯ ರಾಜ್ಯಗಳಿಗೆ ಹೋಗುವ ಪ್ರಯಾಣಿಕರು ಈ ಟ್ರೈನ್ ಅನ್ನ ಬಳಸುತ್ತಾರೆ. 9:30 ಬರಬೇಕಾಗಿದ್ದ ಟ್ರೈನು 10 ನಿಮಿಷ ತಡವಾಗಿ ಬಂದಿದೆ. ಪ್ಲಾಟ್ಫಾರ್ಮ್ ನಂಬರ್ 2ರಲ್ಲಿ ಆಗಲೇ ಆ ಟ್ರೈನಿಗಾಗಿ 100 ಜನ ವೇಟ್ ಮಾಡ್ತಾ ಇರ್ತಾರೆ. ಬೋಗಿ ನಂಬರ್ S2 ಅಲ್ಲಿ ಹಲವಾರು ಪ್ರಯಾಣಿಕರು ಕೂಡ ಇದ್ದಾರೆ. ಅಲ್ಲಿಯೇ ಹಲವಾರು ಲಗೇಜುಗಳು ಕೂಡ ಕಂಡು ಬಂದಿವೆ.
ಟ್ರೈನ್ ಬಂದ್ ಆಗಿದೆ ಹಾಗೂ ಎಲ್ಲರೂ ಬೇಗ ಬೇಗ ತಮ್ಮ ಬೋಗಿಗಳಲ್ಲಿ ಹತ್ತಿಕೊಂಡಿದ್ದಾರೆ ಮತ್ತು ಲಗೇಜ್ ಅನ್ನ ಕೂಡ ಇಟ್ಟುಕೊಂಡಿದ್ದಾರೆ. ಆದ್ರೆ ಒಂದು ದೊಡ್ಡ ಸುಟ್ಕೇಸ್ ಮಾತ್ರ ಯಾವುದೋ ಒಂದು ಫ್ಯಾಮಿಲಿ ಅಲ್ಲಿಯೇ ಬಿಟ್ಟು ಟ್ರೈನ್ ಅನ್ನ ಹತ್ತಿಕೊಂಡು ಹೋಗಿದ್ದಾರೆ. ಕೆಲವರು ಯಾರದ್ದೋ ಇರಬೇಕು ಅಂತ ಸುಮ್ಮನಾಗಿದ್ದಾರೆ. ಹೌದು, ಹೀಗೆ ಬಿಟ್ಟು ಹೋದಂತಹ ಆ ದೊಡ್ಡ ಸುಟ್ಕೇಸ್ ನಲ್ಲಿಯೇ ಈ ಒಂದು ಹುಡುಗಿಯ ಶವ ಸಿಕ್ಕಿತ್ತು. ಇದೆಲ್ಲ ಗೊತ್ತಾಗಿದ್ದು ಪೊಲೀಸರು ಮಿಂಜೂರು ರೈಲ್ವೆ ಪ್ಲಾಟ್ಫಾರ್ಮ್ ನಂಬರ್ 2ರಲ್ಲಿ ಸಿಸಿಟಿವಿಯಲ್ಲಿ ಕಂಡು ಬಂದ ದೃಶ್ಯಗಳು ಇದಾಗಿದ್ದವು. ಹಾಗಾದ್ರೆ ಆ ದೊಡ್ಡ ಸುಟ್ಕೇಸ್ ಅನ್ನು ಅಲ್ಲಿ ಬಿಟ್ಟು ಹೋದಂತವರು ಯಾರು ಅನ್ನುವುದು ಈಗ ದೊಡ್ಡ ಪ್ರಶ್ನೆಯಾಗಿತ್ತು. ಮಿಂಜೂರು ಪೊಲೀಸ್ ಠಾಣೆಯ ಪೊಲೀಸರು ಈ ಕೇಸಿನ ಬಗ್ಗೆ ಹೆಚ್ಚು ಇನ್ವೆಸ್ಟಿಗೇಷನ್ ಮಾಡಲು ಮುಂದಾಗಿದ್ದಾರೆ. ಸಿಸಿಟಿವಿ ಕ್ಯಾಮೆರಾದಲ್ಲಿದ್ದ ಎಲ್ಲ ವಿಡಿಯೋಗಳನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದ್ದಾರೆ. ಆ ಸುಟ್ಕೇಸ್ ಅನ್ನ ಎತ್ತುಕೊಂಡು ಬಂದಂತಹ ವ್ಯಕ್ತಿಗಳು ಯಾರು ಅನ್ನುವುದು ಮೊದಲು ಅವರು ಕಂಡುಹಿಡಿಯಬೇಕಾಗಿತ್ತು. ಹೀಗಾಗಿ 8:30 ನಂತರ ರೆಕಾರ್ಡ್ ಆದಂತಹ ಎಲ್ಲ ವಿಡಿಯೋಗಳನ್ನ ಪರಿಶೀಲನೆ ಕೂಡ ಮಾಡಿದ್ದಾರೆ. ಅದರಲ್ಲಿ ಇಬ್ಬರು ಸುಮಾರು 50ರಿಂದ 60 ವಯಸ್ಸಿನ ಗಂಡ ಹೆಂಡತಿ ಈ ಸೂಟ್ಕೇಸ್ ಅನ್ನ ಎಳೆದುಕೊಂಡು ಬಂದಿದ್ದಾರೆ. ಆ ಸಮಯದಲ್ಲಿ ಆ ಸೂಟ್ಕೇಸ್ಗೆ ವೀಲ್ಸ್ಗಳು ಇರುವುದು ಕಂಡು ಬಂದಿದೆ. ಆದ್ರೆ ಆಮೇಲೆ ಆ ಸೂಟ್ಕೇಸ್ಗೆ ವೀಲ್ಗಳು ಇರುವುದಿಲ್ಲ. ಹೀಗಾಗಿ ಗಂಡ ಹಾಗೂ ಹೆಂಡತಿ ಇಬ್ಬರು ಅದನ್ನ ಎಳೆದುಕೊಂಡು ಬಂದಿದ್ದಾರೆ. ಜೊತೆಗೆ ಅವರ ಬಳಿ ಇನ್ನೂ 2 ಚಿಕ್ಕ ಚಿಕ್ಕ ಬ್ಯಾಗ್ಗಳು ಇದ್ದದ್ದು ಕಂಡು ಬಂದಿವೆ. ಆದರೆ ಸಿಸಿಟಿವಿಯಲ್ಲಿ ಅವರ ಮುಖಗಳು ಸರಿಯಾಗಿ ಕಾಣುತ್ತಿರಲಿಲ್ಲ. ಹೀಗಾಗಿ ಅವರು ಹತ್ತುಕೊಂಡಂತಹ ಟ್ರೈನ್ ನಂಬರ್ ಮತ್ತು ಬೋಗಿ ನಂಬರ್ ಅನ್ನ ಪೊಲೀಸರು ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಬೋಗಿ ನಂಬರ್ 2ರಲ್ಲಿ ಹತ್ತುಕೊಂಡಂತಹ ಎಲ್ಲ ಪ್ಯಾಸೆಂಜರ್ ಗಳ ಲಿಸ್ಟ್ ಅನ್ನು ಕೂಡ ತೆಗೆಸಿದ್ದಾರೆ. ಹಾಗೂ ಯಾರಾದರೂ ಗಂಡ ಹೆಂಡತಿ ಒಟ್ಟಿಗೆ ಇರುವ ಸೀಟುಗಳ ಬಗ್ಗೆ ಗಮನವನ್ನ ಹರಿಸಿದ್ದಾರೆ. ಅದರಲ್ಲೂ 50ರಿಂದ 60 ವಯಸ್ಸಿನ ಮಧ್ಯೆ ಇರುವ ಗಂಡಸು ಹಾಗೂ ಹೆಂಗಸಿನ ಮಾಹಿತಿಯನ್ನ ತೆಗೆಯಲು ಮುಂದಾಗಿದ್ದಾರೆ. ವಿಚಿತ್ರ ಏನೆಂದರೆ ಆ ಬೋಗಿಯಲ್ಲಿ ಆ ವಯಸ್ಸಿನ ಪ್ಯಾಸೆಂಜರ್ಗಳು ಟಿಕೆಟ್ ರಿಸರ್ವ್ ಮಾಡದೇ ಇರುವುದು ಕಂಡು ಬಂದಿದೆ. ಯಾಕಂದ್ರೆ ಆ ಒಂದು ಕೋಚು ರಿಸರ್ವ್ ಕೋಚ್ ಆಗಿತ್ತು. ಕೇವಲ ರಿಸರ್ವ್ ಮಾಡದಂತಹ ಪ್ಯಾಸೆಂಜರ್ಗಳು ಮಾತ್ರ ಅದರಲ್ಲಿ ಅಲೌ ಮಾಡಲಾಗುತ್ತಿತ್ತು. ಹಾಗಾದ್ರೆ ಈ ಇಬ್ಬರು ಗಂಡ ಹೆಂಡತಿಯರು ರಿಸರ್ವ್ ಮಾಡದೆ ಆ ಬೋಗಿಯಲ್ಲಿ ಹತ್ತಿಕೊಂಡರೆ ಅನ್ನುವುದು ಪೊಲೀಸರಿಗೆ ಅನುಮಾನವಾಗಿತ್ತು. ಹಾಗೂ ಅವರನ್ನ ಕಂಡು ಹಿಡಿಯುವುದು ಇನ್ನಷ್ಟು ಕಷ್ಟಕರವಾಗಿತ್ತು. ಯಾವುದಕ್ಕೂ ಆ ಬೋಗಿಯಲ್ಲಿ ಹತ್ತಿದಂತಹ ಎಲ್ಲ ಪ್ಯಾಸೆಂಜರ್ಗಳ ಮಾಹಿತಿಯನ್ನ ಪಡೆದು ಎಲ್ಲರನ್ನ ವಿಚಾರಣೆ ಕೂಡ ಒಳಪಡಿಸಿದ್ದಾರೆ. ಆದ್ರೆ ಯಾರು ಕೂಡ ಅವರನ್ನ ನೋಡಿಲ್ಲ ಅಂತ ಹೇಳಿದ್ದಾರೆ. ನಿಜಕ್ಕೂ ಪೊಲೀಸರಿಗೆ ಈ ಕೇಸು ಈಗ ಇನ್ನಷ್ಟು ಕಗ್ಗಂಟಾಗಿತ್ತು. ಸಿಸಿಟಿವಿ ಕ್ಯಾಮೆರಾದಲ್ಲಿ ಆ ಗಂಡ ಹೆಂಡತಿಯರು ಎಷ್ಟು ಕೋಚ್ ನಲ್ಲಿ ಹತ್ತಿರುವುದು ಸ್ಪಷ್ಟವಾಗಿ ಕಂಡು ಬಂದಿದೆ. ಆದರೆ ಅವರು ಅಲ್ಲಿ ಟಿಕೆಟ್ ಕೂಡ ಬುಕ್ ಮಾಡಿರಲಿಲ್ಲ. ಮೇಲಾಗಿ ಬೋಗಿಯಲ್ಲಿ ಇದ್ದಂತಹ ಯಾವ ಪ್ಯಾಸೆಂಜರ್ ಕೂಡ ಅವರನ್ನ ನೋಡಿಲ್ಲ ಅಂತ ಸ್ಪಷ್ಟವಾಗಿ ಹೇಳುತ್ತಿದ್ದಾರೆ. ಹಾಗಾದ್ರೆ ಅವರು ಎಲ್ಲಿ ಹೋದ್ರು ಅನ್ನುವುದು ಈಗ ದೊಡ್ಡ ಅನುಮಾನವಾಗಿತ್ತು. ಆಗ ಪೊಲೀಸರು ಅವರನ್ನ ಹೇಗೆ ಕಂಡುಹಿಡಿಯಬೇಕೆನ್ನುವುದೇ ದೊಡ್ಡ ಪ್ರಶ್ನೆಯಾಗಿತ್ತು. ಆ ಸಮಯದಲ್ಲಿ ಇನ್ಸ್ಪೆಕ್ಟರ್ ರಾಜನ್ ಮುರುಗನ್ಗೆ ಒಂದು ಐಡಿಯಾ ಬಂದಿದೆ. ಇಷ್ಟು ಹೊತ್ತು ಅವರು ಪ್ಲಾಟ್ಫಾರ್ಮ್ ನಂಬರ್ 2ರಲ್ಲಿ ಇದ್ದ ಸಿಸಿಟಿವಿ ಕ್ಯಾಮೆರಾ ಫುಟೇಜ್ ಗಳನ್ನೇ ನೋಡುತ್ತಾ ಇದ್ದರು. ಅವರ ಪ್ರಕಾರ ಆ ಇಬ್ಬರು ಗಂಡ ಹೆಂಡತಿಯರು ಆ ಟ್ರೈನ್ ನಲ್ಲಿ ಹತ್ತುಕೊಂಡಿದ್ದಾರೆ. ತಕ್ಷಣವೇ ಅವರು ಬೇರೆ ಕೋಚಿಗೆ ಹೋಗಿರಬಹುದು ಅಥವಾ ಇನ್ನೊಂದು ಬಾಗಿಲಿನಿಂದ ಇಳಿದಿರಬಹುದೆಂದು ಅನುಮಾನ ಬಂದಿದೆ. ಹೀಗಾಗಿ ಪ್ಯಾಸೆಂಜರ್ ಬ್ರಿಡ್ಜ್ ಮೇಲೆ ಇದ್ದಂತಹ ಸಿಸಿಟಿವಿ ಫುಟೇಜ್ ಅನ್ನ ತೆಗೆದು ನೋಡಿದಾಗ ಅವರ ಅನುಮಾನ ಸರಿಯಾಗಿತ್ತು. ಹೌದು, ಆ ದಂಪತಿಗಳು ಟ್ರೈನ್ ನಲ್ಲಿ ಹತ್ತಿಕೊಂಡಿದ್ದಾರೆ. ತಕ್ಷಣವೇ ಇನ್ನೊಂದು ಕಡೆಯಿಂದ ಇಳಿದಿದ್ದಾರೆ. ಇದರಿಂದಲೇ ಗೊತ್ತಾಗಿದ್ದು ಈ ದಂಪತಿಗಳೇ ಈ ಶವವನ್ನ ಸೂಟ್ಕೇಸ್ ನಲ್ಲಿ ಇಟ್ಟು ಪಾರಾಗಲು ಪ್ರಯತ್ನ ಮಾಡಿದ್ದಾರೆ ಅಂತ. ಹಾಗೂ ಈ ಪ್ರಕರಣವನ್ನ ಬೇಕು ಅಂತಾನೆ ಟ್ವಿಸ್ಟ್ ಮಾಡಲು ಹಾಗೂ ಸುಳಿವು ಸಿಗದೆ ಇರಲು ಈ ರೀತಿ ಮಾಡಿದ್ದಾರೆ ಅಂತ ಗೊತ್ತಾಗಿ ಹೋಗಿದೆ. ಮುಂದೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈ ದಂಪತಿಗಳು ತುಂಬಾನೇ ಸ್ಮಾರ್ಟ್ ಎಂದು ಗೊತ್ತಾಗಿ ಹೋಗಿದೆ. ಹೀಗಾಗಿ ರೈಲ್ವೆ ಸ್ಟೇಷನ್ ನಲ್ಲಿ ಇದ್ದ ಎಲ್ಲ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಅವತ್ತು ರಾತ್ರಿ ಅವರು ಹೇಗೆ ಬಂದರು, ಎಲ್ಲಿಂದ ಬಂದರು, ಯಾವ ಆಟೋದಲ್ಲಿ ಬಂದರು ಅನ್ನುವ ಸಂಪೂರ್ಣ ಮಾಹಿತಿಯನ್ನ ಪಡೆದಿದ್ದಾರೆ. ಆಟೋ ನಂಬರ್ ಗೊತ್ತು ಮಾಡಿ ಆ ಡ್ರೈವರ್ ಅನ್ನ ಕರೆಸಿ ಅವರನ್ನ ಎಲ್ಲಿಂದ ಪಿಕ್ ಮಾಡಿದ್ದಾರೆ ಅನ್ನುವ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ಇಷ್ಟು ಮಾಹಿತಿ ಸಿಕ್ಕರೆ ಸಾಕು. ಮುಂದೆ ಪೊಲೀಸರು ಕೇವಲ 2 ದಿವಸದಲ್ಲಿ ಆ ಇಬ್ಬರು ದಂಪತಿಗಳನ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ. ಹೌದು, ಅವರು ನೆಲ್ಲೂರಿನ ಸುಬ್ರಹ್ಮಣ್ಯಂ ಮತ್ತು ಹೆಂಡತಿ ಸುಮಿತ್ರಾ ಆಗಿದ್ದರು. ಅವರನ್ನ ಚೆನ್ನೈನ ಮಿಂಜೂರು ಪೊಲೀಸ್ ಠಾಣೆಗೆ ಕರೆಸಿ ವಿಚಾರಿಸಿದಾಗ ಎಲ್ಲ ಮಾಹಿತಿಯನ್ನ ಬಹಿರಂಗಪಡಿಸಿದ್ದಾರೆ. ಹೌದು,
ತಾವೇ ತಮ್ಮ ಮಗಳನ್ನ ಕೊಂದಿರುವುದಾಗಿ ಒಪ್ಪಿಕೊಂಡಿದ್ದಾರೆ. ಪೊಲೀಸರು ಇನ್ನಷ್ಟು ವಿಚಾರಣೆ ಮಾಡಿದಾಗ ಗೊತ್ತಾಗಿದ್ದು, ಸುಬ್ರಹ್ಮಣ್ಯ ಮತ್ತು ಸುಮಿತ್ರಾ ಮಗಳು ವಿಶಾಲಾಕ್ಷಿ ನಿಜಕ್ಕೂ ಅವರ ಮಗಳಾಗಿಲ್ಲ, ಬದಲಾಗಿ ಅವಳನ್ನ ಅವರು ದತ್ತು ಪಡೆದಿದ್ದರು. ಅವಳ ವಯಸ್ಸು 16 ಆಗಿದ್ದಾಗ ಚೆನ್ನೈನಲ್ಲಿ ಅವಳನ್ನ ವೇಶ್ಯಾವಾಟಿಕೆಗೆ ಮಾರಲು ಮುಂದಾಗಿದ್ದಾರೆ. ಆದರೆ ವಿಶಾಲಾಕ್ಷಿ ಇದಕ್ಕೆ ಒಪ್ಪಿಕೊಂಡಿಲ್ಲ. ಚೆನ್ನೈನ ಒಂದು ಲಾಡ್ಜ್ ನಲ್ಲಿ ಉಳಿದುಕೊಂಡಾಗಲೇ ಅವಳನ್ನ ಕತ್ತು ಹಿಸುಕಿ ಸಾಯಿಸಿದ್ದಾರೆ ಮತ್ತು ಅವಳ ದೇಹವನ್ನ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕಿ ಈ ಒಂದು ಸೂಟ್ ಕೇಸ್ ನಲ್ಲಿ ಹಾಕಿ ಈ ರೀತಿ ರೈಲ್ವೆ ಸ್ಟೇಷನ್ ನಲ್ಲಿ ಬಿಟ್ಟು ಹೋಗಿರುವುದು ಗೊತ್ತಾಗಿ ಹೋಗಿದೆ. ಮುಂದೆ ಅವರು ನೆಲ್ಲೂರಿನಿಂದ ಕೋಲ್ಕತ್ತಾಗೆ ಹೋಗಿ ಅಲ್ಲಿಂದ ದೆಹಲಿಗೆ ಹೋಗುವ ಪ್ಲಾನ್ ಮಾಡಿಕೊಂಡಿರುವುದು ಪೊಲೀಸ್ ವಿಚಾರಣೆಯಲ್ಲಿ ಗೊತ್ತಾಗಿದೆ. ಹೌದು, ಸುಮಿತ್ರಾ ಮತ್ತು ಸುಬ್ರಹ್ಮಣ್ಯ ಈ ರೀತಿ ವಯಸ್ಸಿಗೆ ಬಂದಂತಹ 12 ರಿಂದ 13 ವಯಸ್ಸಿನ ಹುಡುಗಿಯರನ್ನ ದತ್ತು ಪಡೆದು ಈ ರೀತಿ ವೇಶ್ಯಾವಾಟಿಕೆ ದಂಧೆಯಲ್ಲಿ ಇಳಿಸುವುದೇ ಇವರ ಕಸಬಾಗಿತ್ತೆಂದು ಇನ್ನೊಂದು ಆಘಾತಕಾರಿ ಮಾಹಿತಿ ಗೊತ್ತಾಗಿತ್ತು. ಈಗ ಸುಬ್ರಹ್ಮಣ್ಯ ಮತ್ತು ಸುಮಿತ್ರಾ ಚೆನ್ನೈನ ಒಂದು ಸ್ಟೇಷನ್ ನಲ್ಲಿ ಕಂಬಿಯನ್ನ ಎಣಿಸುತ್ತಿದ್ದಾರೆ. ನೋಡಿದಿರಾ ಸ್ನೇಹಿತರೆ, ಈ ಗೋಮುಖ ವ್ಯಾಘ್ರಗಳನ್ನ ದುಡ್ಡಿಗಾಗಿ ಏನೆಲ್ಲ ಜನರು ಮಾಡುತ್ತಾರೆ ಅನ್ನುವುದೇ ವಿಚಿತ್ರ ಎನಿಸಿ ಹೋಗಿದೆ.